ದಕ್ಷಿಣ ಕನ್ನಡ ಜಿಲ್ಲಾಡಳಿತವು ಸಿಸಿಬಿ ಪೊಲೀಸರನ್ನ ದುರುಪಯೋಗಪಡಿಸಿಕೊಂಡು ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿರುವುದು ಅಧಿಕಾರದ ದುರುಪಯೋಗ ಎಂದು ಮಾಜಿ ಸಚಿವ ಕೆ ಅಭಯಚಂದ್ರ ಜೈನ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶರಣ್ ಪಂಪೆಲ್ ಎಂಬ ಕ್ರಿಮಿನಲ್ ವ್ಯಕ್ತಿಯೊಬ್ಬರ ಬಗ್ಗೆ ಟ್ರೋಲ್ ಮಾಡಲಾಗಿದೆ ಎಂಬ ಆರೋಪದ ಮೇಲೆ ಮೂಡಬಿದ್ರೆ ಯುವ ಕಾಂಗ್ರೆಸ್ ಅಧ್ಯಕ್ಷ ನ್ಯಾಯವಾದಿ ಜಯಕುಮಾರ್ ಶೆಟ್ಟಿ ಅವರನ್ನ ಮಂಗಳವಾರ ರಾತ್ರಿ ವಶಕ್ಕೆ ಪಡೆದಿದ್ದಾರೆ. ಜಿಲ್ಲೆಯಲ್ಲಿ ಹೀಗೆ ಹಲವು ಯುವಕರಿಗೆ ತೊಂದರೆ ಕೊಟ್ಟಿದ್ದಾರೆ. ಮೆಸೇಜ್ಗಳನ್ನ ಶೇರ್ ಮಾಡುವುದು ಅಪರಾಧವೇ ಅಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿರುವಾಗ ಜಿಲ್ಲಾಡಳಿತ ಕೋರ್ಟ್ಗಿಂತ ದೊಡ್ಡದೇ ಎಂದು ಅವರು ಪ್ರಶ್ನಿಸಿದರು. ಬಿಜೆಪಿ ಅಧಿಕಾರವನ್ನ ದುರುಪಯೋಗಪಡಿಸಿಕೊಳ್ಳುತ್ತಿದೆ. ಜಿಲ್ಲಾಡಳಿತ ಕಾನೂನು ಪಾಲಿಸುವ ಬದಲು ರಾಜಕಾರಣಿಗಳ ಓಲೈಕೆಯಲ್ಲಿ ತೊಡಗಿದೆ. ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಲಾಕ್ಡೌನ್ ಮುಗಿದ ಬಳಿಕ ಈ ಘಟನೆಯನ್ನ ಖಂಡಿಸಿ ಉಗ್ರ ಪ್ರತಿಭಟನೆ ನಡೆಯಲಿದೆ ಎಂದು ಹೇಳಿದರು. ನಿನ್ನೆ ನಡೆದಂತಹ ಒಂದು ದುರ್ಘಟನೆ, ಶರಣ್ ಪಂಪೆಲ್ ಎಂಬ ಒಬ್ಬ ಕ್ರಿಮಿನಲ್ ವ್ಯಕ್ತಿಯ ಬಗ್ಗೆ ಮೊಬೈಲ್ನಲ್ಲಿ ಟ್ರೋಲ್ ಆಗಿದೆ ಎಂಬ ದೂರಿನ ಮೇಲೆ ಅವರು ನೇರವಾಗಿ ನಮ್ಮ ಯುವಕ ಕಾಂಗ್ರೆಸ್ ಅಧ್ಯಕ್ಷನ ಮನೆಗೆ ಹೋಗಿ ಅವರನ್ನು ಬಂಧಿಸಿ ಮಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರೆ. ಅದೇ ರೀತಿ ಜಿಲ್ಲೆಯಲ್ಲಿ ಸುಮಾರು 10-15 ಯುವಕರನ್ನು, ಸುಳ್ಯದ ಯುವಕನನ್ನು, ಬೆಳ್ತಂಗಡಿಯ ಯುವಕನನ್ನು ಯಾರೆಲ್ಲ ಶೇರ್ ಮಾಡಿದ್ದಾರೆ, ದೇ ಆರ್ ನಾಟ್ ಕ್ರಿಯೇಟರ್ಸ್, ಅವರೆಲ್ಲ ಶೇರ್ ಮೊಬೈಲ್ನಲ್ಲಿ ಫಾರ್ವರ್ಡ್ ಮೆಸೇಜ್ ಮಾಡಿದ್ದಾರೆ. ಅವರನ್ನೆಲ್ಲ ಬಂಧಿಸಿ ಸಿಸಿಬಿ ಇಲಾಖೆಯ ಮುಖಾಂತರ ಸಿಸಿಬಿಯನ್ನು ದುರುಪಯೋಗ ಮಾಡುವಂಥ ಕೆಲಸ ಜಿಲ್ಲಾಡಳಿತ ಮಾಡಿದೆ. ಕರ್ನಾಟಕದಲ್ಲಿ ಸರ್ಕಾರವೇ ಇಲ್ಲ. ಯಾಕೆಂದರೆ ಮೊನ್ನೆ ಮೈಸೂರಿನ ಚಾಮರಾಜ ನಗರದಲ್ಲಿ ನಡೆದಂಥ ದುರ್ಘಟನೆ, 24 ಜನ ಜೀವಂತ ಆಸ್ಪತ್ರೆಯಲ್ಲಿ ಮರಣ ಹೋಮ ಆಯಿತು. ಆಕ್ಸಿಜನ್ನ ಕೊರತೆಯಿಂದಾಗಿ 2 ಜಿಲ್ಲಾಧಿಕಾರಿಗಳಿಗೂ ಕೂಡ ಗೊತ್ತಿದ್ದರು. ಚಾಮರಾಜಪೇಟೆಯ ಜಿಲ್ಲಾಧಿಕಾರಿಗೆ, ಚಾಮರಾಜ ನಗರದ ಜಿಲ್ಲಾಧಿಕಾರಿ, ಮೈಸೂರು ಜಿಲ್ಲಾಧಿಕಾರಿ, 2 ಜಿಲ್ಲಾಧಿಕಾರಿಯವರಿಗೆ ಗೊತ್ತಿದ್ದು ಆ ಮರಣ ಹೋಮ ನಡೆದಿದೆ. ಆದರೆ ಈ ದುರ್ಬಲ ಬಿಜೆಪಿ ಸರ್ಕಾರ ಆ 2 ಜಿಲ್ಲಾಧಿಕಾರಿಗಳ ಮೇಲೆ ಯಾವ ಕ್ರಮವನ್ನು ತೆಗೆದುಕೊಂಡು, ಆದ್ದರಿಂದ ಲಾಕ್ಡೌನ್ ಇರುವಾಗ ನಾವು ಏನು ಅಂತ ಧರಣಿಗಳನ್ನು ಮಾಡಬಾರ್ದು. ಲಾಕ್ಡೌನ್ ಮುಗಿದ ಮೇಲೆ ಕೂಡಲೇ ಜಿಲ್ಲಾ ಯುವಕ ಕಾಂಗ್ರೆಸ್, ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ಉಗ್ರವಾದಂಥ ಒಂದು ಪ್ರತಿಭಟನೆ, ಸಾಂಕೇತಿಕ ಪ್ರತಿಭಟನೆಯನ್ನು ಕೂಡ ಮಾಡಲಿಕ್ಕೆ ಇದ್ದೇವೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮೂಡಬಿದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಲೇರಿಯನ್ ಸಿಕ್ವೇರಾ, ಜಿಲ್ಲಾ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಚಂದ್ರಹಾಸ್ ನಿಲ್, ವಕ್ತಾರ ರಾಜೇಶ್ ಕಡಲಕೆರೆ ಉಪಸ್ಥಿತರಿದ್ದರು.